ಪುಣ್ಯವಾಂಚಿತನ ಮಂಡಳಿ ಯಕ್ಷಗಾನ ಸೇವೆಯನ್ನು ನಡೆಸುತ್ತದೆ. ಚಿತ್ರ ಯಕ್ಷಗಾನ ಸೇವೆ ನೆರಗಿ ತಿಳ್ಕೊಂಡು ಪಾಲ್ಗೊಂಡು ಓಂತರಗಳ ಗುರುಪುರದ ಬರದಿನಕ ಮಹಾಗಣಪತಿ ದೇವರು ಮಂತ್ರಾಧಿಪತಿ ಮಂತ್ರವನ್ನು ಪೂರ್ತಿ ಭಕ್ತಿನ ಭಕ್ತಿಯನ್ನು ಇಷ್ಟಾರ್ಥವನ್ನು ಅಗಲಗಲ ಮನಸ್ಸಿನ ಇಷ್ಟಾರ್ಥನ ಹಿರಿಯಾರಿಕೆಯನ್ನು ಮನಸಾನೆ ಮಂತ್ರಾಧಿಪತಿ ಮಂತ್ರವನ್ನು ಪೂರ್ತಿ ಒದಗಾಡಿಕೊಂಡು ಇದು ಯಕ್ಷಗಾನ ಸೇವೆ ಮಧ್ಯರ ಮಕ್ಕಳಿಗೆ ಆರೋಗ್ಯ ನೆಮ್ಮದಿ ಸುಖದ ನೆಲೆದಾದು ಬೇಸಾಯ ಮೊದಲು ಪ್ರತಿಪತ್ತು ಉತ್ಪತ್ತಿದ ಧಾದಿಗಳು ಯಾವ ಇನ್ನಿತಾದಿನಲ್ಲಿ ವೃತ್ತಿ ಸೇರಿಕೊಂಡು ನಮಗೆ ಅದರ ಸರ್ವ ಕಷ್ಟದ ನಿವಾರಣೆ ಮಲ್ಪಾದ ಮಲ್ಪಾದುಕರಿಯನ್ನು ಒಳಗಾದೆ ಸರ್ವ ಶಕ್ತಿಗಳ ಆಶೀರ್ವಾದ ದೇವದೇವರ ಅನುಗ್ರಹ ಇನಿತು ಯಕ್ಷಗಾನದ ಮಲ್ಪಾದು ಹೊರತು ಯಕ್ಷಗಾನ ಸೇವೆನೆ ಸುರುವುದು ಕಡೆಮುಖದ ವಾಂತರದ ಕುರಿತುಗಳ ದಿನಕ ಯಶಸ್ತ್ಯಾದಿ ಮನ್ನರು ಮಲ್ಪಾದು ಕರಿಯಾಗಿ ಬಂದವನ ಪುನಃ ಒಳಗಾದ ಕೊರಲಿಗೆ ತರದಕ್ಕಾದ ಮಹಾಗಣಪತಿಯವರ ವಾದವೃಂದಗಳಿಗೆ ಗೋವಿಂದಾನಿ ಗೋವಿಂದ ದೇವರ ವಾದವೃಂದಗಳಿಗೆ
ವರವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ದುರ್ಗಾ ಪರಮೇಶ್ವರಿ ಅಮ್ಮನ ವರವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ರಾಮದೈವ ದೇವರವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ಸ್ಥಳ ದೈವ ದೇವರವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ಆದಿ ಧೂಮಾವತಿ ಗುಪ್ಪೆ ಮಂಜುರುಳಿ ಬ್ರಹ್ಮ ವೈದ್ಯಗಳವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ರಾಜರಾಜೇಶ್ವರಿ ಸ್ವರೂಪಿಣಿ ದೇವಿ ಅಮ್ಮನ ವರವಾದರಂದಗಳಿಗೆ ಗೋವಿಂದಾನಿ ಗೋವಿಂದ. ಸಂಸಾರ ಮಂಡಳಿ ಕೂಡ ಸರ್ವಶಕ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಅಪ್ಪನ ಈ ತಲಪ್ರಸಾದ ತಲಪ್ರಸಾದಗಳು ಅಪ್ಪನ ಅನುಗ್ರಹ ಬಂದ್ಕೊಂಡಿದ್ದು ಆರೋಗ್ಯ ನೆಮ್ಮದಿ ಸುಖದ ಇಲ್ಲ ವಿದ್ಯಾರ್ಥಿಗಳ ಆರೋಗ್ಯ ನುಡಿಗಾರ ಅಪ್ಪೆ ಸರಸ್ವತಿ ಶಾರದೀಯಾದಿ ವಿದ್ಯಾವಂತ ಪರಿಸಾದ Hello guys, thanks for your support in my previous videos. I would like to take a moment and say thank you to all of my supporters on my YouTube channel. Something I once thought I would never do, but it was not me, it was all of you guys that watch my videos hit the like buttons and the share buttons. If it was not for you guys, I could not have achieved this milestone. So we did it together. You guys deserve a round of applause. We thinking to start a motivational channel in YouTube. Are you interested? Please comment down in this video. I will know how many of you interested. Thank you.
Thank you.